ಶ್ರೀರಾಮಚಂದ್ರ ಮಹಾಪ್ರಭು ನಮ್ಮೆಲ್ಲರ ಆರಾಧ್ಯ ದೈವ. ಅಷ್ಟೇ ಅಲ್ಲ, ಮನುಕುಲಕ್ಕೆ ಆದರ್ಶ, ತ್ಯಾಗ, ಸರಳತೆ, ಶಾಂತಿ, ಸಹನೆ, ಮೌಲ್ಯಗಳ ದಿವ್ಯ ಬೆಳಕು ತೋರಿದ ನಮ್ಮೊಳಗಿನ ದೈವ. ರಾಮರಾಜ್ಯವು ಸರ್ವಜನಾಂಗದ ಶಾಂತಿಯ ತೋಟವಾಗಿತ್ತು ಎಂದು ಕುಮಾರಸ್ವಾಮಿ ರಾಮನವಮಿಯ ಪ್ರಯುಕ್ತ ಶುಭ ಕೋರಿದ್ದಾರೆ. ಏನು ಶೋಭಾಯಾತ್ರೆಗಳು ನಡೀತಾ ಇದೆ, ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಶೋಭಾಯಾತ್ರೆಯನ್ನ ಮಾಡಿ. ನನ್ನದು ಬೆಂಬಲ ಇದೆ. ರಾಮನ ಹೆಸರನ್ನ ಶೋಭಾಯಾತ್ರೆಗೆ ನಮ್ಮೆಲ್ಲರ ಬೆಂಬಲ ಇದೆ. ಆದರೆ ಆ ಶೋಭಾಯಾತ್ರೆಯ ಹೆಸರಿನಲ್ಲಿ ಒಂದು ವರ್ಗದ ಬೀದಿಗಳಿಗೆ ಹೋಗಿ 15-20 ನಿಮಿಷಗಳ ಕಾಲ ಡಿಜೆ ಸೆಟ್ನ ಮುಖಾಂತರ ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ಇದು ಅಹಿತಕರ ಘಟನೆಗಳಿಗೆ ನೀವೇ ಪ್ರೇರೇಪಣೆ ಕೊಡ್ತಕ್ಕಂಥದ್ದು. ಇದಕ್ಕೆ ಅವಕಾಶ ಕೊಡಬೇಡಿ. ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಎಲ್ಲ ಜಿಲ್ಲೆಯ ಅಧಿಕಾರಿಗಳಿಗೂ ನಾನು ಮನವಿ ಮಾಡ್ತೇನೆ. ಒಂದು ವರ್ಗದ ಬಡಾವಣೆಯಲ್ಲಿ ಈಗೇನು ಒಂದು ಉಪವಾಸದ ದಿನಗಳನ್ನು ಆಚರಣೆ ಮಾಡ್ತಾರೆ, ಅಂತ ಒಂದು ಪ್ರದೇಶಕ್ಕೆ ನಮ್ಮ ಯುವಕರು ಹೋಗಿ ಒಂದು ಶೋಭಾಯಾತ್ರೆ ಹೆಸರಿನಲ್ಲಿ ಆ ಒಂದು ಅಹಿತಕರ ಘಟನೆಗಳಿಗೆ ಕಾರಣ ಆಗ್ತಾ ಇದೆ. 15 ನಿಮಿಷ 20 ನಿಮಿಷ ಮ್ಯೂಸಿಕ್ ಸೆಟ್ ಅನ್ನು ಹಾಕಿ ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ಇದು ಅಹಿತಕರ ಘಟನೆಗಳಿಗೆ ನೀವೇ ಪ್ರೇರೇಪಣೆ ಕೊಡ್ತಕ್ಕಂಥದ್ದು. ಇದಕ್ಕೆ ಅವಕಾಶ ಕೊಡಬೇಡಿ. ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಎಲ್ಲ ಜಿಲ್ಲೆಯ ಅಧಿಕಾರಿಗಳಿಗೂ ನಾನು ಮನವಿ ಮಾಡ್ತೇನೆ. ಒಂದು ವರ್ಗದ ಬಡಾವಣೆಯಲ್ಲಿ ಈಗೇನು ಒಂದು ಉಪವಾಸದ ದಿನಗಳನ್ನು ಆಚರಣೆ ಮಾಡ್ತಾರೆ, ಅಂತ ಒಂದು ಪ್ರದೇಶಕ್ಕೆ ನಮ್ಮ ಯುವಕರು ಹೋಗಿ ಒಂದು ಶೋಭಾಯಾತ್ರೆ ಹೆಸರಿನಲ್ಲಿ ಆ ಒಂದು ಅಹಿತಕರ ಘಟನೆಗಳಿಗೆ ಕಾರಣ ಆಗ್ತಾ ಇದೆ. 15 ನಿಮಿಷ 20 ನಿಮಿಷ ಮ್ಯೂಸಿಕ್ ಸೆಟ್ ಅನ್ನು ಹಾಕಿ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಬೇರೆ ಕಡೆ ಮಾಡಿ. ನಮ್ಮ ಒಂದು ಎಲ್ಲಾ ಬಡಾವಣೆಗಳಲ್ಲಿ ಅರ್ಧ ಗಂಟೆ ಇದ್ದರೆ 1 ಗಂಟೆ ಡ್ಯಾನ್ಸ್ ಮಾಡಿ ದೇವರ ಹೆಸರಿನಲ್ಲಿ. ಅದಕ್ಕೆ ನನ್ನ ಬೆಂಬಲ ಇದೆ. ಆದರೆ ಒಂದು ವರ್ಗದಲ್ಲಿ ಇವತ್ತು ನೀವು ಅವರನ್ನ ಒಂದು ರೀತಿಯ ಅಸಮಾಧಾನಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ನೀವೇ ಅವರನ್ನ ಎತ್ಕಡ್ತಕ್ಕಂಥದ್ದು ಸಮಾಜದ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕೈ ಜೋಡಿಸಿ ಮನವಿ ಮಾಡ್ತೀನಿ ಮತ್ತೊಮ್ಮೆ, ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬೇಡಿ. ರಾಮನ ಹೆಸರನ್ನ ಒಂದು ಶೋಭಾಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಪ್ರತಿಯೊಂದು ಯುವಕರ ಭಾವನೆಯಲ್ಲಿ ರಾಮ ಚಿರಸ್ಥಾಯಿಯಾಗಿ ನಿಲ್ಲಬೇಕು. ಆ ರೀತಿಯ ಒಂದು ವಾತಾವರಣವನ್ನ ಇವತ್ತು ನಮ್ಮ ಹಿಂದೂ ಸಂಘಟನೆಗಳಿರಬಹುದು, ಇವತ್ತು ಆ ಒಂದು ರಾಮನ ಹೆಸರಿನ ಶೋಭಾಯಾತ್ರೆ ಅತ್ಯಂತ ಶಾಂತಿಯುತವಾಗಿ ನಡೆಯತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪೊಲೀಸ್ ಇಲಾಖೆ ಇದರಲ್ಲಿ ಬಹಳ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೋಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ.